ರಾಶಿ ರಾಶಿ ಕಸ ಮತ್ತು ತ್ಯಾಜ್ಯ ವಸ್ತುಗಳನ್ನು ಸುರಿದು ಕಿಡಿಗೇಡಿಗಳು ವಿಕೃತಿ ಮೆರೆದ ಘಟನೆ ನಡೆದಿದೆ. ಕಿಡಿಗೇಡಿಗಳು ನಿನ್ನೆ ರಾತ್ರಿ ವಾಹನದಲ್ಲಿ ತಂದು ಈ ತ್ಯಾಜ್ಯ ವಸ್ತುಗಳನ್ನು ರಸ್ತೆಯಲ್ಲಿ ಚೆಲ್ಲಿತು ಎಂದು ಬೆಳಕಿಗೆ ಬಂದಿದೆ. ಈ ತ್ಯಾಜ್ಯದಲ್ಲಿ ಕೊಳೆತ ಆಹಾರ ಪದಾರ್ಥಗಳು, ವಿವಿಧ ಕಸಕಡ್ಡಿಗಳು, ಗಾಜಿನ ಚೂರುಗಳು ಸೇರಿದಂತೆ ಒಣಕಸ ಮತ್ತು ಹಸಿ ಕಸಗಳೆರಡೂ ಇವೆ. ರಸ್ತೆಯ ಮಧ್ಯದಲ್ಲಿಯೇ ಕಸ ಸುರಿದ ಕಾರಣವಾಗಿ ವಾಹನಗಳು ರಸ್ತೆಯ ಬದಿಯಲ್ಲಿ ಸಾಗುವುದು ಅನಿವಾರ್ಯವಾಗಿದೆ. ಈ ರಸ್ತೆಯಲ್ಲಿ ನಿತ್ಯ ಸಂಚರಿಸುವ ಜನರಿಗೆ ಇದರಿಂದ ಕಿರಿಕಿರಿಯಾಗಿದ್ದು ತ್ಯಾಜ್ಯ ಸುರಿದ ದುಷ್ಕರ್ಮಿಗಳಿಗೆ ಹಿಡಿಶಾಪ ಹಾಕ್ತಾ ಇದ್ದಾರೆ. ಸಾರ್ವಜನಿಕ ರಸ್ತೆಯಲ್ಲಿ ತ್ಯಾಜ್ಯ ಸುರಿದು ಪಂಚಾಯತ್ಗೆ ಸವಾಲು ಎಸೆದಿರುವ ಕಿಡಿಗೇಡಿಗಳನ್ನ ಪಂಚಾಯತ್ ಅಧಿಕಾರಿಗಳು ಪತ್ತೆ ಹಚ್ಚಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ.